ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ನಾನು ಭಾಗ್ಯಶ್ರೀ ಐತಾಳ್ ಮಾಡುವ ನಮಸ್ಕಾರಗಳು ಹಾಗೂ ನಾಗರ ಪಂಚಮಿಯ ಶುಭಾಶಯಗಳು. ಹಿಂದೂ ಧರ್ಮದಲ್ಲಿ ಪ್ರಕೃತಿಯನ್ನು ಆರಾಧಿಸುತ್ತಾ ವಿಶೇಷತೆಯನ್ನು ಮರೆಯುವ ಅನೇಕ ವಿಜೃಂಭಣೆಯ ಉತ್ಸವಗಳು ನಡೆಯುತ್ತವೆ. ಅದರಲ್ಲಿ ಈ ನಾಗರ ಪಂಚಮಿ ಹಬ್ಬವು ಒಂದು. ಆಷಾಢದ ಕಾರ್ಮೋಗ ಕಳೆದು ಶ್ರಾವಣದ ಬೆಳಕನ್ನು ಚೆಲ್ಲುವ ಈ ಮಾಸದಲ್ಲಿ ಅನೇಕ ಹಬ್ಬ ಹರಿದಿನಗಳು ಜಾತಿಯಲ್ಲಿವೆ. ಅದರ ಆದಿಯಲ್ಲಿ ಈ ನಾಗರ ಪಂಚಮಿಯ ಹಬ್ಬವನ್ನು ನಾವು ಆಚರಿಸುತ್ತೇವೆ. ಈ ನಾಗರ ಪಂಚಮಿ ಹಬ್ಬವು ನಿಧಿಗಳ ಸಂರಕ್ಷಕ, ಧಾನ್ಯಗಳ ರಕ್ಷಕ, ಕ್ಷೇತ್ರಪಾಲಕನಾದ ನಾಗದೇವರ ಒಂದು ವಿಜೃಂಭಣೆಯ ಆಚರಣೆ ಉತ್ಸವವೂ ಹೌದು. ಈ ಶ್ರಾವಣ ಮಾಸದಲ್ಲಿ ನಡೆಯುವಂತಹ ನಾಗರ ಪಂಚಮಿ ಯಾವ ರೀತಿಯ ವಿಶೇಷತೆಯನ್ನು ಒಳಗೊಂಡಿದೆ ಎಂಬುದನ್ನು ಶ್ರೀ ಗುಂಡಿಬೈಲು ನಾಗಬನ ಕ್ಷೇತ್ರದಲ್ಲಿ ಯಾವ ರೀತಿಯ ವಿಜೃಂಭಣೆಯಿಂದ ನಡೆಯುತ್ತದೆ ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ ಬನ್ನಿ.
ಗುಂಡಿಬೈಲು ನಾಗಬನ ಅಂತ ಹೇಳಿ ಪ್ರಸಿದ್ಧಗೊಂಡಂಥ ಈ ಗುಂಡಿಬೈಲು ನಾಗಬನ ಇತಿಹಾಸದ ಪುರಾಣ ಅಂತ ಹೇಳಿದರೆ ಸಾಧಾರಣ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅತಿ ಪುರಾಣ ನಾಗಕ್ಷೇತ್ರಗಳಲ್ಲಿ ಒಂದಾದ ಈ ಗುಂಡಿಬೈಲು ನಾಗಬನ ಸಾಧಾರಣ 1500 ವರ್ಷಗಳ ಹಿಂದಿನಂತ ಹೇಳಿ ನಮಗೆ ತಿಳಿದು ಬಂದಿದೆ. ಇಲ್ಲಿ ಪ್ರತಿ ಭಾನುವಾರ ದರ್ಶನ ಸೇವೆ 5 ಗಂಟೆಗೆ ದರ್ಶನ ಸೇವೆ ನಡೀತಾ ಉಂಟು. ಅವಿರತವಾಗಿ ಕಳೆದ 45 ವರ್ಷಗಳಿಂದ ಪ್ರತಿ ಭಾನುವಾರ ಇಲ್ಲಿ ನಾಗದರ್ಶನ ಸೇವೆ ನಡೀತಾ ಉಂಟು. ಇಲ್ಲಿ ಏನಂತ ಹೇಳಿದರೆ ಕೌಟುಂಬಿಕ ಏನಾದರೂ ಸಮಸ್ಯೆಗಳಿದ್ದರೆ, ವಿವಾಹಿಕ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಬಗೆಹರಿಸ್ಬೋದು. ಯಾವುದೇ ಸಮಸ್ಯೆಗಳಿಗೆ ಇಲ್ಲಿ ಸೂಕ್ತ ಪರಿಹಾರವನ್ನು ಕಂಡುಹುಡುಕಬಹುದು ಅಂಥೇಳಿ ಮೊದಲಿಂದಲೂ ಪ್ರತೀತಿ ಇದೆ. ಇವತ್ತು ವಿಶೇಷ ದಿನವಾಗಿ ನಾಗರ ಪಂಚಮಿ. ನಾಗರ ಪಂಚಮಿಯಲ್ಲಿ ಸಾಧಾರಣ ಬೆಳಗ್ಗೆಯಿಂದ ಸಾಧಾರಣ 5 ಗಂಟೆಯಿಂದ ಬಹಳಷ್ಟು ಮಂದಿ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ. ಈ ದಿನ ಸಾಧಾರಣ ಒಂದು 3000 ಮಂದಿ ಇಲ್ಲಿ ಅನ್ನಸಂತರ್ಪಣೆಯಲ್ಲಿ ಭಾಗಿಯಾಗ್ತಾರೆ. ಮಾತ್ರವಲ್ಲದೆ ಇಲ್ಲಿ ಪ್ರತಿ ನಾಗರ ಪಂಚಮಿಗೆ ಮತ್ತು ಸುಬ್ರಹ್ಮಣ್ಯ ಷಷ್ಠಿಗೆ ಸಹ ಇದೇ ರೀತಿಯಲ್ಲಿ ನಮ್ಮ ಸಂದರ್ಶಕರು ಬಂದು ಮಾತ್ರವಲ್ಲದೆ ಎಲ್ಲ ಭಕ್ತ ಭಾವುಕರು ಬಂದು ಇಲ್ಲಿ ಸೇವೆ ಮಾಡಿ ಬಹಳಷ್ಟು ಒಂದು ಪುನೀತರಾಗಿದ್ದಾರೆ. ಹಾಗಾಗಿ ಇದೊಂದು ಭಾಳ ಪುಣ್ಯಕ್ಷೇತ್ರ ಅಂತ ಹೇಳಿ ಎಲ್ಲರ ಒಂದು ಬಾಯಿಂದ ಬರ್ತಾ ಉಂಟು. ಇಲ್ಲಿ ಏನಂತ ಹೇಳಿದರೆ ಎಲ್ಲ ಜಾತಿಯವರು ಯಾವುದೇ ಒಂದು ಧರ್ಮ ಇದಿಲ್ಲದೆ ಯಾವುದೇ ಒಂದು ನಾಗದ ದೋಷ ಇದ್ದರೆ ಅಥವಾ ಏನಾದರೂ ಕೇಳಬೇಕಂತ ಇದ್ದರೆ ಇಲ್ಲಿ ಬಂದು ಅವರಿಗೆ ಸೂಕ್ತ ಪರಿಹಾರವನ್ನು ಕಂಡುಕೊಂಡು ಅವರು ಇಲ್ಲಿಂದ ಪುನಃ ಇಲ್ಲಿ ಬಂದು ಸೇವೆ ಮಾಡಿಕೊಂಡು ಹೋಗುವುದು ಒಂದು ದೊಡ್ಡ ಒಂದು ಕಾರಣಿಕ ಒಂದು ಸ್ಥಳವಾಗಿದೆ. ವೀಕ್ಷಕರೇ, ಕ್ಷೇತ್ರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ಶ್ರೀ ಕ್ಷೇತ್ರದ ಅರ್ಚಕರಾದ ಆದಿತ್ಯ ತಂತ್ರಿ ಇವರಿಂದ. ಅನಂತ ದೇವೇಶ, ಅನಂತ ಫಲದಾಯಕ, ಅನಂತ ದುಃಖನಾಶಾಯ, ಅನಂತಾಯ ನಮೋ ನಮಃ. ಹೀಗೆ ಸರ್ವರ ಕಷ್ಟಗಳಿರಲಿ ಅಥವಾ ಸುಖಶಾಂತಿ ನೆಮ್ಮದಿಗಳಿರಲಿ, ಇದರಲ್ಲಿ ಅನಂತತೆಯನ್ನು ಕೊಡುವಂತಹ ಶ್ರೀ ನಾಗರಾಜ ಸಪರಿವಾರ ನಾಗರಾಜ ದೇವರ ಸಹಿತ ಸುಬ್ರಹ್ಮಣ್ಯ ದೇವರ ಕ್ಷೇತ್ರ. ಹಾಗೆ ಬಲಬದಿಯಲ್ಲಿ ಬ್ರಹ್ಮಲಿಂಗೇಶ್ವರ ದೇವರು, ಎಡಬದಿಯಲ್ಲಿ ನಾಗೇಕ್ಷಿ, ಹಾಗೆ ವರ್ತೆ ಕಲ್ಲುಗುಟ್ಟಿಗ ಸಹಿತ ಪರಿವಾರ ದೈವಗಳ ಒಂದು ಕ್ಷೇತ್ರ. ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬಹಳ ಪ್ರಾಚೀನತೆಯಾದಂತಹ ಒಂದು ಸನ್ನಿಧಿ ಅಂತಲೇ ಹೇಳ್ಬೋದು. ಸುಮಾರು 1500 ವರ್ಷಗಳಿಗಿಂತಲೂ ಪುರಾತನವಾದಂತಹ ಕ್ಷೇತ್ರ. ಹಾಗೆ ಈ ಕ್ಷೇತ್ರದ ಇತಿಹಾಸವನ್ನು ಹೇಳಬೇಕಂದ್ರೆ 1938ರಿಂದ ಹಿಡಿದು ಮೊದಲನೇ ನಾಗಮಂಡಲ ಅಂತ ನಡೆದದ್ದು 1938ರಲ್ಲಿ. ಹಾಗೆ ತದನಂತರ 1987, ಹಾಗೆ 1998, ಹಾಗೆ ಇತ್ತೀಚೆಗೆ 2014ನೇ ಇಸವಿಯಲ್ಲಿ ಒಟ್ಟಿಗೆ 4 ನಾಗಮಂಡಲಗಳು ನಡೆದಿದೆ. ಹಾಗೆ ವರ್ಷದಲ್ಲಿ ನಾಗರ ಪಂಚಮಿ ಹಾಗೆ ಷಷ್ಠಿ ಮಹೋತ್ಸವ, ಹೀಗೆ 2 ಮಹೋತ್ಸವಗಳು ಬಹಳ ವಿಜೃಂಭಣೆಯಿಂದ ನಡೀತವೆ. ಇನ್ನು ಇಲ್ಲಿನ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಹೇಳಬೇಕಂದ್ರೆ ಪ್ರತಿನಿತ್ಯ ಪಂಚಾಮೃತ ಅಭಿಷೇಕ, ಹಾಗೆ ಪ್ರತಿ ಭಾನುವಾರ ನಾಗದರ್ಶನ ಸಹಿತ ದೇವರಿಗೆ ಹೂವಿನ ಪೂಜೆ, ಪಂಚಾಮೃತ ಅಭಿಷೇಕ, ಪವಮಾನ ಕಲಶ, ಹೀಗೆ ಅನೇಕ ಸೇವೆಗಳು ನಡೀತದೆ. ಭಾಳಷ್ಟು ಭಕ್ತಾಭಿಮಾನಿಗಳು ಕೂಡ ಇಲ್ಲಿಗೆ ಬಂದು ದೇವರ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾರೆ. ದರ್ಶನ ಸೇವೆಯಲ್ಲಿ ಪ್ರಶ್ನೆಗಳನ್ನು ಕೇಳುವ ಮುಖಾಂತರ ಆಗಿರ್ಬೋದು ಅಥವಾ ತಮ್ಮ ಪ್ರಾರ್ಥನೆಗಳನ್ನು ಕೋರಿ ತಮ್ಮ ಮನಸ್ಸಿನ ಅಭಿಷ್ಟಗಳನ್ನು ನೆರವೇರಿಸಿಕೊಳ್ಳುವುದಾಗಿರ್ಬೋದು. ಹೀಗೆ ನೆರೆದಿರುವಂತಹ ಭಕ್ತಾಭಿಮಾನಿಗಳಿಗೆ ಅವರ ಮನಸ್ಸಿನ ಅಭಿಷ್ಟಗಳನ್ನು ನೆರವೇರಿಸಿ ಬಹಳ ಪ್ರಸಿದ್ಧಿಯನ್ನು ಪಡೆದ ಸನ್ನಿಧಾನ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಅಜ್ಜನ ಕಾಲದಿಂದಲೂ ನಾವಿಲ್ಲಿ ದೇವರ ಸೇವೆಯನ್ನು ಮಾಡ್ತಾ, ಮುಖ್ಯವಾಗಿ ಇಲ್ಲಿ ಸಣ್ಣ ನಾಗನ ಕಟ್ಟೆ ಇರೋದ್ರಿಂದ ಇಷ್ಟು ದೊಡ್ಡ ಸನ್ನಿಧಾನ ಬೆಳೆಯುವ ತನಕ ನಾವು ದೇವರ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಅದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಭಕ್ತಾದಿಗಳೇ, ದೇವಸ್ಥಾನದ ಬಗ್ಗೆ ಇನ್ನಷ್ಟು ಸವಿವರವಾದ ವಿಶೇಷತೆಯನ್ನ ತಿಳಿಸಲಿದ್ದಾರೆ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೆ ಕ್ಷೇತ್ರದ ತಂತ್ರಿಗಳಾದ ಬಾಲಕೃಷ್ಣ ತಂತ್ರಿ ಇವರು. ಜಗದೀಶ್ ತಂತ್ರಿ ಅಲ್ಲಿ ಹೇಳಂದರೆ ವಿಷಯ ಅಂದರೆ, ನಮ್ಮ ಅಜ್ಜನ ಕಾಲದಿಂದ ಇಲ್ಲಿ ಮೊದಲು ಅಜೀರ್ಣಾವಸ್ಥೆಯಲ್ಲಿದ್ದಂಥ ಕೆಳಗಿನ ನಾಗಬನ ಅಂದರೆ ಸಣ್ಣ ರೀತಿಯಲ್ಲಿ ಬರ್ತಾ ಇತ್ತು. ನಂತರ ಪ್ರತಿ ಭಾನುವಾರ ದರ್ಶನ ಆಗ್ತಾಯಿತ್ತು. ತದನಂತರ ಅದು ಜೀರ್ಣಾವಸ್ಥೆಯಲ್ಲಿ ಜೀರ್ಣೋದ್ಧಾರ ಆಗಿ ಈ ಸ್ವಲ್ಪ ಮೇಲ್ಮಟ್ಟಿಗೆ ಎತ್ತಿದೆ. ಈ ದೇವಸ್ಥಾನದ ಮೇಲೆ ಕಟ್ಟಿ ಪ್ರತಿ ಭಾನುವಾರ ನಿರಂತರವಾಗಿ ದರ್ಶನ ನಡೀತಾ ಇದೆ. ಪ್ರತಿ ಪಂಚಮಿಯಲ್ಲಿ ಪಂಚಾಮೃತ ಸೇವೆ ಸಾಧಾರಣ ಒಂದು 150 ಪಂಚಾಮೃತ ತನಕ ನಡೀತದೆ. ಅದೇ ರೀತಿ ಭಾನುವಾರ ದಿವಸ
ಹೂವಿನ ಪೂಜೆ, ತದನಂತರ ದಕ್ಷಿಣೆಯಲ್ಲಿ ಭಕ್ತಾದಿಗಳು ಅವರವರ ಏನು ಕಷ್ಟಗಳುಂಟು ಅದನ್ನೆಲ್ಲ ಕೇಳ್ಕೊಳ್ತಾರೆ. ಅದರಿಂದ ಅವರಿಗೆ ನಮ್ಮ ಸಮಾಧಾನಕ್ಕೋಗುತ್ತೆ ಎಲ್ಲ ಅವರ ಇಷ್ಟ ಅಥವಾ ನೆರವೇರಿದರೆ ಮತ್ತೆ ಏನಾದರೂ ಸೇವೆ ಕೊಡ್ತಾರೆ. ಅದೇ ರೀತಿ ಈತ ವಿಶೇಷವಾಗಿ ನಾಗಪಂಚಮಿ ಮತ್ತು ಷಷ್ಠಿ ದಿವಸ ಪರ್ವಕಾಲ. ಈ ಪರ್ವಕಾಲದಲ್ಲಿ ದೇವಸ್ಥಾನದ ಉತ್ಸವ ನಾಗಪಂಚಮಿ ದಿವಸ ಅನ್ನದಾನ ನಡೀತದೆ. ಅನ್ನದಾನ 1,500 2,000 ಜನವರೆಗೆ ಊಟ ಅನ್ನದಾನ ಆಗ್ತದೆ. ಈ ಅನ್ನದಾನದಲ್ಲಿ ಎಲ್ಲ ಬಂದವರೆಲ್ಲ ಪ್ರಸಾದ ತಗೊಂಡು ತದನಂತರ ಮಧ್ಯಾಹ್ನ ಮೇಲೆ ದರ್ಶನ ಸೇವೆ, ಉತ್ಸವಾದ ಸೇವೆಗಳು ನಡೀತದೆ. ಅದರಲ್ಲಿ ಕೂಡ ಪುಷ್ಪ ಪೂಜೆಗಳು, ತದನಂತರ ನಾನಾಯ್ದ ಸೇವೆಗಳನ್ನು ದೇವರು ಪ್ರಸಾದ ತಗೊಂಡು ಸಂತೃಪ್ತರಾಗಿ ಹೋಗ್ತಾರೆ. ಷಷ್ಠಿ ದಿವಸದಲ್ಲಿ ಅದೇ ಧೂಳು ಮಂಡಲ ಸೇವೆ, ಉರುಳು ಸೇವೆ, ಧೂಳು ಮಂಡಲ ಸೇವೆ. ಈ ಧೂಳು ಸೇವೆಯಲ್ಲಿ ಬಾಲಕೃಷ್ಣ ವೈದ್ಯ ಇವರು ಎಂದು ಬಂದು ಅವರ ಮುಖ್ಯಂದ್ರ ಧೂಳು ಮಂಡಲ ಸೇವೆ ಕಿಂಚಿತ್ ರೂಪದ ಸಣ್ಣ ರೂಪದ ಮಂಡಲ ವಾಸುದೇವ ದರ್ಶನದಲ್ಲಿ ಕಿಂಚಿತ್ ಸಣ್ಣ ರೂಪದಲ್ಲಿ ಒಂದು ಮಂಡಲ ನಡೆದಿದೆ. ತದನಂತರ ಉರುಳು ಸೇವೆ, ತದನಂತರ ಭಕ್ತರ ಬೇಡಿಕೆಗೋಸ್ಕರವಾಗಿ ದರ್ಶನ ಸೇವೆ, ಹೂವಿನ ಪೂಜೆ ಇದೆಲ್ಲ ನಡೀತದೆ. ತದನಂತರ ಈ ದೇವಸ್ಥಾನದಲ್ಲಿ ವಿಶೇಷ ಅಂದರೆ ಮತ್ತೆ ಪಂಚದೈವಾದಿಗಳು, ಈ ದೇವಾದಿಗಳಿಗೆ ವಿಶೇಷ ಬ್ರಹ್ಮಸ್ಥಾನ, ನಾಗ ಬ್ರಹ್ಮಸ್ಥಾನ ಅಂತ ಇದು ನಡೆಯುತ್ತೆ. ಈ ಬ್ರಹ್ಮಸ್ಥಾನದಲ್ಲಿ ಎಲ್ಲ ಪಂಚದೈವಗಳಿಗೆ ಕೊಡುವಂಥ ಸೇವೆ, ಈ ಸೇವೆಯಿಂದ ಕಲ್ಕೂಟ ಸಹಿತ ಆಗಿ ವರ್ಷ ಪ್ರತಿ ನಡೆಯುವಂಥ ಭೋಗ. ತದನಂತರ ಭಕ್ತರ ಅಪೇಕ್ಷೆಗೋಸ್ಕರಾಗಿ ಅವರ ಹರಕೆಗೋಸ್ಕರಾಗಿ ಕಲ್ಕೂಟ ಸಹಿತ ಪರಿವಾದೇವಗಳ ಕೋಲ ಇದೆಲ್ಲ ನಡೀತದೆ. ಇದರಿಂದ ಮತ್ತು ಇದು ಈ ನಮ್ಮ ಈ ಕ್ಷೇತ್ರದಲ್ಲಿ ನೋಡುವಂಥ ಸೇವೆಗಳು. ಕಲಿಯುಗದ ಪ್ರತ್ಯಕ್ಷ ದೈವ ಶ್ರೀ ನಾಗದೇವರು ಅಷ್ಟೈಶ್ವರ್ಯವನ್ನ ಪರಿಪಾಲಿಸುವ ದೇವ, ಹಾಗೆಯೇ ಚರ್ಮವಾದಿಗಳನ್ನು ನಿವಾರಿಸುವ ದೈವ. ಮಾನವನಿಂದಲೇ ದೈವತ್ವವನ್ನು ಏರಿದ ಶ್ರೀ ನಾಗದೇವರ ಈ ನಾಗರ ಪಂಚಮಿಯ ಉತ್ಸವ ಪಂಚ ಪ್ರಾಣಗಳನ್ನು ಪಂಚನಾಗಗಳನ್ನಾಗಿರಿಸಿ ನಡೆಸುವಂತಹ ಒಂದು ಅದ್ಭುತವಾದ ಉತ್ಸವ, ಸಾತ್ವಿಕತೆಯನ್ನು ಮೆರೆಯುವಂತಹ ಒಂದು ಪುಣ್ಯಕಾಲ. ಈ ಕ್ಷೇತ್ರದಲ್ಲಿ ವಿಶೇಷತೆಯನ್ನು ಇನ್ನಷ್ಟು ತಿಳಿದುಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ. ವಿರಾಮದ ನಂತರ ಆತ್ಮೀಯ ವೀಕ್ಷಕರಿಗೆ ನಲ್ಮೆಯ ಸ್ವಾಗತ. ಶ್ರೀಮನ್ನಾರಾಯಣನಿಗೆ ಪನ್ನಗ ಶಾಯಿಯಾಗಿ, ಶಿವನಿಗೆ ಜಡೆಯ ಆಭರಣವಾಗಿ, ಕುಂಡಲಿನಿ ಶಕ್ತಿಯ ಪ್ರತೀಕವಾಗಿ, ಸಮುದ್ರ ಮಥನ ಕಾಲದಲ್ಲಿ ಕಡಗೋಲಾಗಿ, ಹಾಗೆಯೇ ಭೂಮಿಯನ್ನು ಹೊತ್ತ ಆದಿಶೇಷನಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಅನನ್ಯ ರೂಪವಾಗಿರುವ ನಾಗನ ಪಂಚಮಿಯ ಹಬ್ಬದ ವಿಶೇಷತೆ ಶ್ರೀ ಕ್ಷೇತ್ರದಲ್ಲಿ ಇನ್ನೂ ಯಾವ ರೀತಿ ನಡೆಯುತ್ತದೆ ಎನ್ನುವುದನ್ನು ಇನ್ನಷ್ಟು ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ. ಪ್ರಿಯ ವೀಕ್ಷಕರೇ, ಶ್ರೀ ಕ್ಷೇತ್ರವನ್ನ ಸಂದರ್ಶನ ಮಾಡಿದ ಭಕ್ತಾದಿಗಳು ಯಾವ ರೀತಿಯ ಅನಂತತೆಯನ್ನ ಪಡೆದಿದ್ದಾರೆ ಎನ್ನುವುದನ್ನು ಭಕ್ತರ ಬಾಯಲ್ಲೇ ಕೇಳೋಣ. ಸುಮಾರು 65 ವರ್ಷದ ಹಿಂದೆ ನನ್ನ ತಂದೆಯವರು ಹೇಳಿದ ಪ್ರಕಾರ, ನನಗೆ ತಂದೆಯವರಿಗೆ ಮಕ್ಕಳಾಗದಿದ್ದಾಗ ಇಲ್ಲಿ ಬಂದಾಗ ಇಲ್ಲಿಯ ಪ್ರಸಾದದಲ್ಲಿ ನನ್ನ
ಹುಟ್ಟು ಆಗಿದೆ ಅಂತೇಳಿ ಹೇಳಿದರು. 65 ವರ್ಷದ ನಿರಂತರವಾಗಿ ನಾನು ಇಲ್ಲಿ ಬರ್ತಾ ಇದ್ದೇನೆ. ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ಬೇಕಂತ ಹೇಳಿದರೆ, ನಾನು ಬ್ಯಾಂಕಿನಲ್ಲಿ ನೌಕರಿ ಮಾಡ್ತಾ ಇದ್ದೆ. ಇಲ್ಲಿ ಸುಮಾರು 84ರಲ್ಲಿ ಒಂದು ನಾಗಮಂಡಲ ಆಯಿತು. ಆ ನಾಗಮಂಡಲ ಟೈಮ್ನಲ್ಲಿ ನಾನು ಒಂದು ಶಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇಲ್ಲಿ ಬಂದು ನಾಗಮಂಡಲದಲ್ಲಿ ಭಾಗವಹಿಸಿ ನಾನು ಪುನಃ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋದೆ. ಅಲ್ಲಿ ಹೋಗಿ ಪುನಃ ಬಂದು ಸುಮಾರು 10-12 ವರ್ಷದ ನಂತರ ಪುನಃ ಬೇರೆ ಒಂದು ಶಾಖೆಗೆ ಬಂದೆ. ನಾನು ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ಇರುವವ ಊರೆಲ್ಲ ತಿರುಗಾಡಿ ಪುನಃ ಇಲ್ಲಿ ಬಂದಾಗ ಆ ಬ್ರ್ಯಾಂಚನ್ನು ಬಿಡುವಾಗ ಪುನಃ ನಾಗಮಂಡಲದ ಕಾರ್ಯಕ್ರಮ ನಡೆಯಿತು. ಸೊ ಅದು ಆಯಿತು. ಅದಾದ ಮೇಲೆ ಪುನಃ ನನಗೆ ಇಲ್ಲಿಂದ ವರ್ಗ ಆಗಿ ದೇಶದ ನಾನಾ ಕಡೆ ಹೋಗಿ ಪುನಃ ನಾನು ಉಡುಪಿ ಅಂಬಲ್ಪಾಡಿಗೆ ಬಂದಾಗ ನಾನು ಪ್ರಥಮವಾಗಿ ಇಲ್ಲಿ ಬಂದು ಕೇಳಿದೆ, ಏನಾದರೂ ವಿಶೇಷ ಉಂಟಾ, ನಾಗಮಂಡಲ ಉಂಟಾ ಅಂತ ಕೇಳಿದೆ. ಅದಕ್ಕೆ ಇಲ್ಲಪ್ಪ, ಅಂಥ ಸುದ್ದಿ ಏನಿಲ್ಲ ಸದ್ಯಕ್ಕೆ ಅಂತ ಹೇಳಿದರು. ಆದರೆ ನನ್ನ 3ನೇ ವರ್ಷದ ಅಲ್ಲಿ ಸೇವೆ ಮಾಡ್ತಾ ಇರಬೇಕಾದ್ರೆ ಪುನಃ ನಾಗಮಂಡಲದ ವ್ಯವಸ್ಥೆ ಆಯಿತು ಇಲ್ಲಿ. ಸೊ ನಾನು ಅದರಲ್ಲಿ ಕೋಶಾಧ್ಯಕ್ಷರಾಗಿ ಭಾಗವಹಿಸಿದೆ. ಸೊ ನನಗೆ ಈ ಕ್ಷೇತ್ರದ ಮಹಿಮೆ ಹೇಳಲಿಕ್ಕೆ ಬಹಳ ಅಪಾರವಾದ ಒಂದು ಕಾರಣಿಕೆ ಇರುವಂಥ ಒಂದು ಕ್ಷೇತ್ರ. ಇಲ್ಲಿ ಪ್ರತಿ ಆದಿತ್ಯವಾರ ನಡೆಯುವಂಥ ದರ್ಶನ ಸೇವೆ, ಆ ದರ್ಶನ ಸೇವೆಯಲ್ಲಿ ಸಿಗುವ ಒಂದು ಮನಸ್ಸಿಗೆ ಸಿಗುವ ಒಂದು ನೆಮ್ಮದಿ, ಇದು ಬೇರೆ ಯಾವ ಕ್ಷೇತ್ರದಲ್ಲಿ ನಾನು ನೋಡಿಲ್ಲ. ನಾನು ಈ ಕ್ಷೇತ್ರದ ಮಹಿಮೆಯನ್ನು ಹೇಳುವಾಗ ನನಗೆ ನಿಜವಾಗಿ ರೋಮಾಂಚನವಾಗ್ತದೆ. ಈ ಕ್ಷೇತ್ರದ ಮಹಿಮೆ ಅಪಾರವಾದದ್ದು.
ವರ್ಷಾಸನ ನೀರು ಎಲ್ಲ ಕೊಟ್ಟಂಥ ಭಕ್ತರು ವರ್ಷದಲ್ಲಿ ಏನು ಕೊಟ್ಟಿದ್ದಾರೆ ಅದರಲ್ಲಿ ಸಂತೋಷ ಮಾಡಿಕೊಂಡು ಅವರು ಯಾವ ಉದ್ದೇಶ ಪಟ್ಟಿದ್ರು ಅದನ್ನು ಅನುಗ್ರಹ ಮಾಡಿ ಅವರಿಗೆ ಬರುವಂಥ ಯಾವ ತೊಂದರೆಗಳು ದೇವಾರ ಮಾಡಿ ಬೇಕಾದ ಸುಖಶಾಂತಿ ಅದನ್ನು ಮಾಡಿ ಜ್ಞಾತ ಆಚಾರ ಸಂಪ್ರದಾಯ ದೋಷಗಳಲ್ಲೇ ದೇವಾರ ಮಾಡಿಕೊಂಡು ಹೋದರೂ ಬೆಳೆಸಬೇಕು. ಅದೇ ರೀತಿ ನಮ್ಮ ಕ್ಷೇತ್ರ ಕೂಡ ಒಂದೇ ರೀತಿ ಇದೇ ರೀತಿಯಲ್ಲಿ ವೈಭವದಲ್ಲಿ ಆ ಉತ್ಸವಗಾರ ನೆರವೇಗ ಎಲ್ಲ ಆಕಾರದ ಐಕ್ಯಮದಲ್ಲಿ ನಡೆಯೋದು ಅನುಗ್ರಹ ಮಾಡ್ತೀವಿ.
ಪರಶುರಾಮನ ಸೃಷ್ಟಿಯಾದ ಕರಾವಳಿಯಲ್ಲಿ ನಾಗರ ಪಂಚಮಿಯ ವಿಶೇಷತೆ ಆಚರಣೆಗಳು ವಿಭಿನ್ನವಾಗಿದೆ. ಇಲ್ಲಿನ ಜನರು ತಮ್ಮ ಜೀವನದ ಸುಖ ದುಃಖ ನೋವು ನಲಿವುಗಳಿಗೆ ಶ್ರೀನಾಗನೇ ಕಾರಣಕರ್ತ ಎಂಬುದನ್ನು ಬಲವಾಗಿ ನಂಬುತ್ತಾರೆ. ನಾತೇಶಂ ಸರ್ವತೋಮುಖ ಭಯಂ ಭವತು ಕುತ್ರಜಿತ್ ಎಂಬಂತೆ ನಾಗರ ಪಂಚಮಿಯಂದು ಶ್ರದ್ಧಾ ಭಕ್ತಿಯಿಂದ ತನು ತರ್ಪಣಾದಿಗಳ ಮೂಲಕ ನಾಗನನ್ನು ಒಲಿಸಿಕೊಂಡಲ್ಲಿ ನಾಗನ ಆಶೀರ್ವಾದ ಒಲುಮೆ ದೇವರು ಅಷ್ಟೈಶ್ವರ್ಯವನ್ನು ನಮಗೆ ಪರಿಪಾಲಿಸುತ್ತಾರೆ ಎಂಬಂತಹ ಒಂದು ನಂಬಿಕೆ ಈ ಕರಾವಳಿಯ ಜನರಿಗಿದೆ. ಶ್ರೀ ನಾಗದೇವರ ಅನುಗ್ರಹ ಒಲುಮೆ ಅವರು ನೀಡುವಂತಹ ಅಷ್ಟೈಶ್ವರ್ಯ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಸಿಗಲಿ ಎಂಬುದು ಸ್ಪಂದನ ವಾಹಿನಿಯ ನಲ್ಮೆಯ ಆಶಯ. ನಾನು ಭಾಗ್ಯಶ್ರೀ ಐತಾಳ್ ನಿಮಗೆ ಮಾಡುವಂತಹ ವಂದನೆಗಳು.